ಎಂಸಿ ಗ್ರೇಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇವರ ಏಷ್ಯನ್ ಸಾಫ್ಟ್ವೇರ್ ಡೆವಲಪಿಂಗ್ ಕಚೇರಿಯನ್ನು ದೇರಳಕಟ್ಟೆ ಪುಂಚಮೆ ಕಾಂಪ್ಲೆಕ್ಸ್ನಲ್ಲಿ ಸಾರಿಗೆ ಸಚಿವ ಎಚ್.ಎಂ. ರೇವಣ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯದ ಯುವಕರು ಸ್ವಂತ ಕಂಪನಿಗಳನ್ನು ಸ್ಥಾಪಿಸುವುದರ ಮೂಲಕ ಅನೇಕ ಯುವಕರಿಗೆ ಮಾದರಿಯಾಗಲಿ, ಸಂಸ್ಥೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಹೆಸರನ್ನ ಪಡೆಯಲಿ, ಜನರಿಗೆ ಉತ್ತಮ ಸೇವೆಯನ್ನ ಒದಗಿಸುವ ಮುಖೇನ ಗ್ರಾಮೀಣ ಭಾಗದ ಯುವಕರಿಗೆ ಕೆಲಸವನ್ನ ಒದಗಿಸುವ ಕಾರ್ಯವಾಗಿದೆ ಎಂದು ಹಾರೈಸಿದ್ರು. ರಾಜ್ಯದ ಯುವಕರು ಈ ರೀತಿಯ ಪ್ರಯತ್ನಗಳನ್ನು ಮಾಡೋದು ನಾವೆಲ್ಲರೂ ಕೂಡ ಆಶಿಸ್ತೇವೆ. ಇದರ ಮುಖೇನ ಏನು ಮಂಗಳೂರಿನಲ್ಲಿ ಈ ಸಣ್ಣದಾಗಿ ಪ್ರಾರಂಭ ಮಾಡಿದರೆ ಇದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಹೆಸರು ತರಲಿ, ಅನೇಕ ಯುವಕರನ್ನು ಮುಂದೆ ತರಲಿ, ಉತ್ತಮ ಸಂಸ್ಥೆಯಾಗಿ ಬೆಳೆಯಲಿ ಅಂತ ಹೇಳಿ. ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಮಾತನಾಡಿ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಮಹತ್ವದಾಗಿದೆ. ಯುವಕನೋರ್ವ ಸ್ವಂತ ಸಂಸ್ಥೆಯನ್ನ ಕಟ್ಟುವ ಮೂಲಕ ರಾಜ್ಯ ಸರ್ಕಾರದ ಚಿಂತನೆಗಳನ್ನು ಪೂರೈಸಿದಂತಾಗಿದೆ. ಯುವಕರಿಗೆ ಸ್ಮಾರ್ಟ್ ಆಪ್ ಮತ್ತು ಸ್ಕಿಲ್ ಟ್ರೈನಿಂಗ್ಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿದೆ. ಸಂಸ್ಥೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಾಚರಿಸಲಿ ಎಂದು ಶುಭ ಹಾರೈಸಿದ್ರು. ನಮಗೆ ವಿಶ್ವಾಸ ಇದೆ, ಮುನಾಸ್ನಂತ ಯುವಕರು ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲ ಸಹಕಾರ ಪಡೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ದೊಡ್ಡ ಕನಸೇನಿದೆ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಯುವಕರು ಕೂಡ ಒಂದೋ ಯಾವುದಾದ್ರು ಕೆಲಸಕ್ಕೆ ಸೇರಬೇಕು, ಅದಲ್ಲದಿದ್ದರೆ ಅವ್ರದ್ದು ಸಂಸ್ಥೆ ಪ್ರಾರಂಭ ಮಾಡಬೇಕು. ಅದಕ್ಕೆ ಬೇಕಾಗಿ ಇವತ್ತು ನಾವು ಸ್ಟಾರ್ಟ್ಅಪ್ ಮುಖಾಂತರ ಮತ್ತು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಮುಖಾಂತರ ಹಲವಾರು ಯೋಜನೆಗಳು ಇವತ್ತು ಹಮ್ಮಿಕೊಂಡು ಬಂದಿದ್ದೇವೆ. ಮುನ್ನಾಸ್ ಅವರು ಇದನ್ನೆಲ್ಲ ಪ್ರಯೋಜನ ಪಡೆದುಕೊಂಡು ಈ ಸಾಫ್ಟ್ವೇರ್ನಲ್ಲಿ ಭಾಳಷ್ಟು ಇಂಜಿನಿಯರ್ಗಳಿಗೆ ತನ್ನ ಕೆಲಸವು ಸಿಗಲಿ, ಬಹುಶಃ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟ ಹೆಸರು ಗಳಿಸಿ ಮುಂದೆ ದೊಡ್ಡ ಮಟ್ಟ ಸಾಫ್ಟ್ವೇರ್ ಕಂಪನಿಯಾಗಿ ಪರಿವರ್ತನೆ ಆಗಿ ಈ ಸಮಾಜದ ಬಹಳಷ್ಟು ಜನರಿಗೆ ಆ ಒಂದು ಕೆಲಸ ಮತ್ತು ಉದ್ಯೋಗ ಕೊಡುವಂಥ ಶಕ್ತಿಯನ್ನು ಲಭಿಸಲಿ ಅಂತ ಹೇಳಿಕೊಳ್ತಾ ಬಹುಶಃ ನಮ್ಮ ಹಿರಿಯ ನಾಯಕರ ಮಂಜನಡಿ ಅಲ್ ಮದೀನಾ ಇಸ್ಲಾಮಿಕ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಅಬ್ಬಾಸ್ ಉಸ್ತಾದ್ ದುವಾ ನೆರವೇರಿಸಿದ್ರು. 23 ಹರೆಯದ ಮುನಾಜಿಲ್ ನೀರು ನಿರ್ವಹಣೆ ಕುರಿತ ಸಾಧನವನ್ನು ಆವಿಷ್ಕರಿಸಿ ಅದನ್ನು ಅಳವಡಿಸಲು 23ರ ಹರೆಯದಲ್ಲಿ 23 ದೇಶಗಳನ್ನು ಸುತ್ತಿದ್ದಾರೆ. ಬೆಂಗಳೂರು, ಚೆನ್ನೈ ಸೇರಿದಂತೆ ದೇಶದಲ್ಲಿಯೂ ಸಾಧನವನ್ನು ಅಳವಡಿಸಿರುವ ಮುನಾಜಿಲ್ ಸಾಧನದ ಕುರಿತ ಆಪ್ ಸಾಫ್ಟ್ವೇರ್ ಅನ್ನು ತಯಾರಿಸಿದ್ದು ಅದರ ಕುರಿತ ಸಾಧನೆಯನ್ನ ಮುಂದುವರಿಸುತ್ತಲೇ ಇದ್ದಾರೆ. ದೇಶದಲ್ಲಿ ನೀರಿನ ಕೊರತೆ ಇರುವುದರಿಂದ ಸಾಧನ ಬಹುಮುಖ್ಯ ಪಾತ್ರ ವಹಿಸಲಿದ್ದು ಈ ಕುರಿತು ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನ ಹರಿಸುವುದಾಗಿ ಮುನಾಜಿಲ್ ತಿಳಿಸಿದ್ರು. ಇಯರ್ಲಿ ಟ್ವೈಸ್ ಆರ್ ಥ್ರೈಸ್ ನಾರ್ಮಲ್ ಬಿಲ್ ಬರುತ್ತೆ, ಏನಿದ್ರೆ ಕಾವೇರಿ ಬಿಲ್ ಇದು ಬರುತ್ತಲ್ಲ, ಸೊ ಅದು ವಾಟರ್ ನಾರ್ಮಲ್ ಬಿಲ್ ಬರುತ್ತೆ. ಸೊ ಆಫ್ಟರ್ ದ್ಯಾಟ್ ಏನಾಗುತ್ತೆ ಹೇಳಿದರೆ ಎವ್ರಿ ಮಂತ್ ಟ್ಯಾಂಕರಿಂದ ಹೊರಗಡೆಯಿಂದ ನೀರು ಕಳಿಸ್ತಾ ಇದ್ದಾರೆ. ಸೊ ದ ಟ್ಯಾಂಕರ್ ಕಾಸ್ಟ್ ಅ ಲಾಟ್ ಡ್ಯೂ ಟು ದ ಶಾರ್ಟೇಜ್ ಆಫ್ ವಾಟರ್. ಏನಾಗುತ್ತೆ ಹೇಳಿದರೆ ಒಂದು 6 to 7 times ಟ್ಯಾಂಕರ್ ತಂದರೆ ಇಟ್ ವಿಲ್ ಕಮ್ ಅಪ್ ಟು 7,000 ಇಯರ್ಲಿ, 5 to 7,000. ಸೊ ಅದು 5,000 ಇದೆಲ್ಲ 6 ಅಪಾರ್ಟ್ಮೆಂಟ್ಸ್ಗೆ ಡಿವೈಡ್ ಮಾಡಬೇಕು. ಸೊ ಎಲ್ಲ ಅಪಾರ್ಟ್ಮೆಂಟ್ಗೆ ಡಿವೈಡ್ ಮಾಡಬೇಕಾದ್ರೆ ಅದು ತುಂಬ ಜಾಸ್ತಿನೇ ಇದಾಗುತ್ತೆ. ಸೊ ಅಲ್ಲಿ ಮೋರ್ ದೆನ್ 3 are ಬ್ಯಾಚುಲರ್ಸ್. ಸೊ ಅವ್ರು ಕೂಡ ಇದು ಶೇರ್ ಅವ್ರು ಕೊಡಬೇಕು. ಇಫ್ ದೇ ಆರ್ ನಾಟ್ ಯೂಸಿಂಗ್ ದಟ್ ವಾಟರ್ but then they have to give, because there was no transparency in usage of water. ಮೂಡಾ ಮಾಜಿ ಅಧ್ಯಕ್ಷ ಕೋಡಿಜಾಲ್ ಇಬ್ರಾಹಿಂ, ಇಸ್ಲಾಮಿಕ್ ಸ್ಕಾಲರ್ ಹಜರತ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಎನ್ಎಸ್ ಕರೀಂ, ಬೆಳ್ಮಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಸತ್ತರ್, ಸದಸ್ಯ ಕಬೀರ್ಡಿ, ದೇರಳಕಟ್ಟೆ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಅಬೂಬಕರ್ ಹಾಜಿ, ಎಸ್ವೈಎಸ್ ಮುಖಂಡ ಎಸ್ಕೆ ಅಬ್ದುಲ್ ಖಾದರ್ ಹಾಜಿ ಮುಖ್ಯ ಅತಿಥಿಗಳಾಗಿದ್ದರು. ಸಂಸ್ಥೆಯ ನಿರ್ದೇಶಕ ಮೊಹಮ್ಮದ್ ಮುನಾಜಿಲ್, ಅಹಮದ್ ಬಾಬಾ ಏಷ್ಯನ್, ಅಬ್ದುಲ್ ರೆಹಮಾನ್ ಏಷ್ಯನ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿಪೋ ನ್ಯೂಸ್ 24/7 ಉಳ್ಳಾಲ.